ಯುನಿವೆಫ್ ಕರ್ನಾಟಕ ವತಿಯಿಂದ 2 ತಿಂಗಳುಗಳ ಕಾಲ ನಡೆಯುವ ಅರೀರಿ ಮನುಕುಲದ ಪ್ರವಾದಿಯನ್ನ ಕಾರ್ಯಕ್ರಮದ ಅಂಗವಾಗಿ ತೊಕ್ಕೊಟ್ಟಿನಲ್ಲಿ ವಿಚಾರಗೋಷ್ಠಿ ನಡೆಯಿತು. ತೊಕ್ಕೊಟ್ಟು ಒಳಪೇಟೆಯ ಅಂಬೇಡ್ಕರ್ ಮೈದಾನದಲ್ಲಿ ಮಾನವೀಯ ಮೌಲ್ಯಗಳು ಹಾಗೂ ಪರಧರ್ಮ ಸಹಿಷ್ಣುತೆ ಮತ್ತು ಪ್ರವಾದಿ ಎಂಬ ವಿಷಯದಲ್ಲಿ ವಿಚಾರಗೋಷ್ಠಿ ನಡೆಯಿತು. ತೊಕ್ಕೊಟ್ಟು ಸೆಬಾಸ್ಟಿಯನ್ ಚರ್ಚಿನ ಧರ್ಮಗುರುಗಳಾದ ಫಾದರ್ ಸಿಪ್ರಿಯಾನ್ ಪಿಂಟೋ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಪ್ರವಾದಿಗಳು ಕೇವಲ ದೇವರ ಸಂದೇಶವನ್ನಷ್ಟೇ ಜನರಿಗೆ ತಿಳಿಸಿದ್ದಲ್ಲ, ಅವರು ಬಿದ್ದು ಹೋಗಿರುವ ಮೌಲ್ಯಗಳನ್ನ ಮತ್ತೆ ಮೇಲಕ್ಕೆತ್ತಿದ್ದಾರೆ. ಮತಧರ್ಮಗಳ ಸಾರಗಳು ಒಂದೇ. ಈ ನಿಟ್ಟಿನಲ್ಲಿ ನಾವು ಸಹಿಷ್ಣುತೆಯಿಂದ ಬಾಳಬೇಕಿದೆ ಎಂದು ಹೇಳಿದ್ರು. ಎಲ್ಲಾ ಧರ್ಮದ ಬಗ್ಗೆ ಈ ಗುರುಗಳಿಗೆ ಕಲೀಲಿಕ್ಕೆ ಉಂಟು. ಅಫ್ಕೋರ್ಸ್ ನಮ್ಮ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಸ್ವಲ್ಪ ಜಾಸ್ತಿ, ಉಳಿದ ಧರ್ಮಗಳಿಗೆ ಸ್ವಲ್ಪ ಕಡಿಮೆ ಇರ್ಬೋದು. ಆದರೆ ಎಲ್ಲದಕ್ಕೂ ಪ್ರಾಮುಖ್ಯತೆ ಇದೆ. ಇವಾಗ ತಪ್ಪು ಕಲ್ಪನೆ ಅಂತ ಹೇಳಿದ್ದೀರಿ, ಸಹಿಷ್ಣುತೆ ಅಂತ ಹೇಳಿದ್ದೀರಿ, ಇದು ಒಟ್ಟಿಗೆ ಹೋಗಬೇಕು. ತಪ್ಪು ಕಲ್ಪನೆ ಅಂದಿಂದಲೂ ಬಂದಿದೆ. ಯಾವಾಗಿಂದ? ಪ್ರಾರಂಭದಿಂದಲೂ, ಸೃಷ್ಟಿಯ ಪ್ರಾರಂಭದಿಂದಲೂ ಜನರಿಗೂ ಬಂದಿದೆ, ಸಮಾಜಕ್ಕೂ ಬಂದಿದೆ, ಧರ್ಮಗಳಿಗೂ ಬಂದಿದೆ. ಅದು ಈಗಲೂ ಇದೆ, ಇನ್ನೂ ಇರುವುದೇ ಅದು. ಈಗ ನನ್ನ ಬಗ್ಗೆ ಎಲ್ಲರೂ ಒಳ್ಳೆ ಮಾತಾಡುವಂತ ನಾನು ಯು ಕಾಂಟ್ ಎಕ್ಸ್ಪೆಕ್ಟ್. 10 ಜನ ಒಳ್ಳೆ ಹೇಳ್ಬೋದು, ಒಬ್ಬರು ಇಬ್ಬರು ಹಾಳು ಹೇಳ್ಬೋದು. ಹಾಗಂತ ಎಲ್ಲರೂ ಹಾಳು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ವಿ4 ನ್ಯೂಸ್ ಕರ್ನಾಟಕದ ಪ್ರಧಾನ ಸಂಪಾದಕರಾದ ತಾರನಾಥ್ ಗಟ್ಟಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ನಮ್ಮ ನೆಲದ ಗುಣವೇ ಸೌಹಾರ್ದ ಪರಂಪರೆ. ಧರ್ಮಗಳು ಬೀದಿಗೆ ಬಂದ ಕಾರಣ ನಮ್ಮೊಳಗೆ ಅಪನಂಬಿಕೆಗಳಾಗಿ ಅದು ಘರ್ಷಣೆಗಳಿಗೂ ಕಾರಣವಾಯಿತು. ಆದರೆ ಇತ್ತೀಚಿನ ದಿನಗಳಲ್ಲಿ ಜನ ಆಲೋಚನೆ ಮಾಡತೊಡಗಿದ್ದಾರೆ. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಇಲ್ಲಿ ಶಾಂತಿಯುತ ವಾತಾವರಣ ಕಾಣುತ್ತಿದೆ ಎಂದು ಹೇಳಿದರು. ನಮ್ಮಲ್ಲಿ ಎಲ್ಲವೂ ಇತ್ತು. ನಮ್ಮ ಹತ್ರ ಈ ಮಣ್ಣಿನ, ಈ ನೆಲದ, ಈ ನೀರಿನ ಗುಣವೇ ಅದು ಸೌಹಾರ್ದ ಪರಂಪರೆ ಆಗಿತ್ತು. ನಾವು ನಮ್ಮ ಧರ್ಮವನ್ನು ಬೀದಿಯಲ್ಲಿ ರಕ್ಷಣೆ ಮಾಡಲಿಕ್ಕೆ ಹೊರಟ ಕಾರಣಕ್ಕಾಗಿ ನಮ್ಮಲ್ಲಿ ಅಪನಂಬಿಕೆಗಳು ಹುಟ್ಟಿಕೊಂಡಿತ್ತು. ನಾವು ಯುದ್ಧಗಳನ್ನು ಮಾಡಲಿಕ್ಕೆ ಹೊರಟೆವು, ಬೀದಿಯಲ್ಲಿ ಯುದ್ಧವನ್ನು ಮಾಡಲಿಕ್ಕೆ ಹೊರಟೆವು. ಇವತ್ತು ಯಾರೇ ಒಬ್ಬ ಎಷ್ಟೇ ಪ್ರಚೋದನೆ ಮಾಡಿದರೂ ತಾಂಟ್ರೆ ನೀ ತಾಂಟ್ ನಾ ತಾಂಟ್ ಅಂತ ಹೇಳಿದ ತಕ್ಷಣ ಯಾರು ಕಲ್ಲು ಎತ್ತಿಕೊಳ್ಳಿಲ್ಲ. ಹೌದಾ? ಅವು ಏರವು ತಾಂಟ್ರು ಇಂಕಲ್ಲ ತೂಪ ಅಂತ ಹೇಳಿದಾಗ ಅವನ ಹಿಂದೆ ಇದ್ದವನು ಕೂಡ ಕಲ್ಲು ಎತ್ತಿಕೊಳ್ಳಿಲ್ಲ, ತಲವಾರು ಎತ್ತಿಕೊಳ್ಳಿಲ್ಲ. ಜನ ಸ್ವಲ್ಪ ಆಲೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯುನಿವೆಫ್ ಕರ್ನಾಟಕದ ಅಧ್ಯಕ್ಷ ರಫೀವುದ್ದೀನ್ ಕುದ್ರೋಳಿ, ಕಾರ್ಯದರ್ಶಿ ಯುಕೆ ಖಾಲಿದ್, ಉಳ್ಳಾಲ ವಲಯ ಅಧ್ಯಕ್ಷ ಫಜಲ್ ಮೊಹಮ್ಮದ್, ಅಭಿಯಾನದ ಸಂಚಾಲಕ ವಕಾಸ್ ಅಸಾಲ್ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.